ಪತ್ರಿಕೆಗಳು, ಚಾನೆಲ್ಗಳು ಜೊತೆಗೆ ಡಿಜಿಟಲ್ ಮೀಡಿಯಾ ಇವುಗಳ ಸ್ಥಿತ್ಯಂತರ ಆಗ್ತಾ ಇರುವಂತ ಈ ಸಂದರ್ಭದಲ್ಲಿ ಅನುಪಮನಿಗೆ 20 ವರ್ಷ ಆಗ್ತಿದೆ, ಯೌವನಕ್ಕೆ ಕಾಲಿಡ್ತಿದ್ದಾಳೆ. ಈಕೆಯನ್ನು ಜನರಿಂದ ಕಾಪಾಡುವಂತ ಕೆಲಸ ಸಂಪಾದಕಿಯರ ಪಾಲಿಗಿದೆ, ನಮ್ಮ ಸಹೋದರಿಯರ ಪಾಲಿಗಿದೆ. ಈ ಸವಾಲುಗಳನ್ನ ನಾವು ಕೂಡ ಎದುರಿಸ್ತಿದ್ದೀವಿ, ನಮಗೂ ಕೂಡ ಅನುಭವಕ್ಕೆ ಬಂದಿದೆ. ಮತ್ತೆ ಅನುಪಮನಂತಹ ಒಂದು ಪತ್ರಿಕೆಯನ್ನ ನಡೆಸಕ್ಕೆ ಎಷ್ಟು ಕಷ್ಟ ಇದೆ ಅನ್ನುವಂಥದ್ದು ನನಗೀಗ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ಇಷ್ಟು ದಿನ ನಾನು ಬೇರೆ ಸಂಸ್ಥೆಗಳಲ್ಲಿ ದುಡಿದವಳು, ಅಲ್ಲಿ ಸಂಬಳ ತಗೊಂಡು ಅಲ್ಲಿ ಅವರಿಗೋಸ್ಕರ ಕೆಲಸ ಮಾಡಿದವಳು. ಬಟ್ ಕಳೆದ ಒಂದು 5-6 ತಿಂಗಳಿಂದ ಅಂದ್ರೆ ಒಂದು ವರ್ಷದಿಂದ ಆ ಸಂಸ್ಥೆಗಳನ್ನ ಬಿಟ್ಟು ನಾನು ಯಾಕೆ ವೈಯಕ್ತಿಕವಾಗಿ ನನ್ನದೇ ಆದಂತ ನಮ್ಮ ಚಿಂತನೆಗೆ, ನಮ್ಮ ಚಿಂತನಾ ಲಹರಿಯನ್ನ ನಾವು ನಮ್ಮದೇ ಆದ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಯಾಕೆ ನಮ್ಮ ಸಂಸ್ಥೆಯನ್ನು ಸ್ಥಾಪಿಸಬಾರದು ಅನ್ನೋ ಕಾರಣಕ್ಕೋಸ್ಕರ ವಿಜಯ್ ಟೈಮ್ಸ್ ಅನ್ನ ಹುಟ್ಟು ಹಾಕಿ ಈಗ ನಡೆಸ್ಕೊಂಡು ಬರ್ತಿರುವಂತ ಈ ಸಂದರ್ಭದಲ್ಲಿ, ಅದು ಕೊರೋನಾದಂತ ಕಾಟದ ಮಧ್ಯದಲ್ಲಿ ನಡೆಸೋದು ಎಷ್ಟು ಕಷ್ಟ ಇದೆ ಅನ್ನುವಂಥದ್ದು ನನ್ನ ಅನುಭವಕ್ಕೆ ಬಂದಿದೆ. ಹಾಗಾಗಿ ಈ ಸಹೋದರರಿಗೆ ನಾನು ಸಲಾಂ ಹೇಳಲೇಬೇಕು. ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ಯಾಕಂದ್ರೆ ಅದರಲ್ಲೂ ಮಹಿಳೆಯರು ಅವರ ಭಾವನೆಗಳನ್ನ ವ್ಯಕ್ತಪಡಿಸಿ ಅವರಿಗೋಸ್ಕರವಾಗಿ ಒಂದು ಪತ್ರಿಕೆನ ಹೊರಗೆ ತರಬೇಕಂದ್ರೆ ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ತುಂಬಾ ಕಷ್ಟ ಇದೆ. ಯಾಕಂದ್ರೆ ನಾನು ಕೂಡ ಕಳೆದ 5-6 ತಿಂಗಳಲ್ಲಿ ಆ ಸಂಸ್ಥೆನ ನಡೆಸೋಕೆ, ಅಲ್ಲಿನ ಉದ್ಯೋಗಿಗಳನ್ನ ಅವರಿಗೆ ಸಂಬಳ ಕೊಡೋಕೆ, ಕಚೇರಿ ನಡೆಸೋಕ್ಕೆ, ಆಮೇಲೆ ಆ ಸುದ್ದಿಗಳನ್ನ ಬರುವಂತ ಸವಾಲುಗಳನ್ನ ಎದುರಿಸೋಕೆ, ಆ ರಿಸ್ಕ್, ಆ ಚಾಲೆಂಜ್ ಇವೆಲ್ಲವನ್ನ ಎದುರಿಸೋದು ತುಂಬಾನೇ ಕಷ್ಟ ಆಗ್ತಿದೆ. ಹಾಗಾಗಿ ನನ್ಗನ್ಸೋದು ನನಗೆ 5-6 ತಿಂಗಳೇ ಇಷ್ಟು ಟಫ್ ಅನಿಸ್ತಾ ಇದೆ. 20 ವರ್ಷ ಅಂದ್ರೆ ಇಟ್ಸ್ ನಾಟ್ ಎ ಜೋಕ್. ಹಾಗಾಗಿ ಅನುಪಮ ಇಷ್ಟು ಗಟ್ಟಿಯಾಗಿ ನಿಂತಿದ್ದಾಳೆ ಅಂತಂದ್ರೆ ಈ ಡಿಜಿಟಲ್ ಮಾಧ್ಯಮ ಇದನ್ನ ಡಿಜಿಟಲೀಕರಣಗೊಳಿಸಿ ಆಮೇಲೆ, ಯಾಕಂದ್ರೆ ಇದು ಸವಾಲು ಹೀಗಿರುವಂಥದ್ದು. ಇದನ್ನ ಇದೇ ರೀತಿ ಪತ್ರಿಕೆಯಾಗಿ ನಾವು ಮುಂದುವರಿಸ್ತಾ ಹೋದ್ರೆ ಸವಾಲು ತುಂಬಾನೇ ಇದೆ, ಮತ್ತೆ ಈ ಸವಾಲಿಗೆ ಕಷ್ಟನೂ ಆಗುತ್ತೆ. ಹಾಗಾಗಿ ಅನುಪಮ ಆದಷ್ಟು ಬೇಗ ಡಿಜಿಟಲೀಕರಣಗೊಂಡು ಡಿಜಿಟಲ್ ರೂಪದಲ್ಲಿ ಹೊರಗೆ ಬಂದ್ರೆ ಇದನ್ನ ಬದುಕಿಸಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಪ್ರಿಂಟ್ ಮೀಡಿಯಾ ಆಲ್ಮೋಸ್ಟ್, ಯಾಕಂದ್ರೆ ನೀವು ವಿದೇಶಗಳಲ್ಲಿ ಪ್ರಿಂಟ್ ಮೀಡಿಯಾ ನೋಡಕ್ ಸಾಧ್ಯನೇ ಇಲ್ಲ, ಪತ್ರಿಕೆಗಳೇ ಸತ್ತು ಹೋಗಿವೆ, ಪತ್ರಿಕೆಗಳೇ ಇಲ್ಲ. ಈಗ ಸ್ಯಾಟಲೈಟ್ ಚಾನೆಲ್ಗಳು, ನ್ಯೂಸ್ ಚಾನೆಲ್ಗಳನ್ನ ನೋಡ್ತಾ ಇದೀವಿ, ಅವುಗಳು ಕೂಡ ಈಗ ಅವಸಾನದ ಹಂತಕ್ಕೆ ತಲುಪ್ತಾ ಇವೆ. ಅವುಗಳನ್ನು ಕೂಡ ಒಂದು ವಿಶ್ವಾಸಾರ್ಹತೆ, ನಮ್ಮ ದೇಶದಲ್ಲಿ ಮಾಧ್ಯಮಗಳು ವಿಶ್ವಾಸಾರ್ಹತೆಯನ್ನ ಕಳ್ಕೊಂಡ್ಬಿಟ್ಟಿದೆ, ಅದೊಂದು. ಇನ್ನೊಂದು ಈ ಡಿಜಿಟಲ್ ಮೀಡಿಯಾ, ಯಾಕಂದ್ರೆ ಎಲ್ಲರ ಕೈಯಲ್ಲೂ ಮೊಬೈಲ್ಗಳು, ಒಂದು ಮನೆಯಲ್ಲಿ ಮಿನಿಮಮ್ 6-7 ಮೊಬೈಲ್ಗಳಿವೆ. LKG ಓದೋ ಹುಡುಗರಿಂದ ಹಿಡಿದು ಮುದುಕರವರೆಗೆ, ನನ್ನ ಅಜ್ಜಿ ಕೂಡ ಮೊಬೈಲ್ ಹಿಡ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ಈಗ ಯಕ್ಷಗಾನ, ಕಾಮಿಡಿ, ಪಿಕ್ಚರ್ ಇವೆಲ್ಲ ನೋಡುವಂತ ಕಾಲ ಇದು. ಯಾರು ಕೂಡ ಟಿವಿಯನ್ನ ಅವಲಂಬಿಸ್ಕೊಂಡಿಲ್ಲ, ಯಾರು ಕೂಡ. ಹಾಗಾಗಿ ಈ ಸ್ಯಾಟಲೈಟ್ ಎರಾ ಕೂಡ ಅದು ಕೂಡ ಈಗ ಸ್ಯಾಚುರೇಟೆಡ್ ಪಾಯಿಂಟ್ ಅನ್ನು ಮುಗಿಸ್ಕೊಂಡು ಅವಸಾನದ ಹಂತಕ್ಕೆ, ಅದರಲ್ಲೂ ನ್ಯೂಸ್ ಚಾನೆಲ್ಗಳು ಎಲ್ಲೋ ಅವಸಾನದ ಹಂತಕ್ಕೆ ಹೋಗ್ತಿದೆ. ಯಾಕಂದ್ರೆ ಮೊದಲೆಲ್ಲ ಏನಾಗ್ತಿತ್ತು, ಚಾನೆಲ್ಗಳು ಮತ್ತೆ ಪತ್ರಿಕೆಗಳು ಬರ್ತಿದ್ದೆ ಸತ್ಯ ಅನ್ನುವಂಥದ್ದಿತ್ತು, ಅವ್ರು ಹೇಳಿದ್ದೆ ಸತ್ಯ. ಅದು ಒಂದ್ ಕಾಲದಲ್ಲಿ ಹೌದು ಕೂಡ. ಯಾಕಂದ್ರೆ ಆವಾಗ ಪತ್ರಕರ್ತರಾಗಿದ್ದವರಿಗೆ ಅವರಿಗೆ ಒಂದು ಸಮಾಜದ ದನಿಯಾಗಿ, ಸಮಾಜಕ್ಕೆ ಬೇಕಾಗಿರುವ ಹಾಗೆ, ಆಮೇಲೆ ಸಮಾಜದ ಪರವಾಗಿ ಕೆಲಸ ಮಾಡುವಂಥದ್ದಿತ್ತು. ಅವಾಗ ಪಕ್ಷ, ಮತ, ಭೇದ, ಧರ್ಮ ಇವುಗಳ ಯಾವ ಇದಿಲ್ಲ. ಇವತ್ತಿನ ನಾನಿರುವಂತ ಹಂತದವರೆಗೆ ಒಂದು 5 ವರ್ಷ 4 ವರ್ಷದ ಹಿಂದಿನವರೆಗೂ ಕೂಡ ಪತ್ರಕರ್ತರಂದ್ರೆ ಅದು ಅವರು ಎಲ್ರಿಗೂ ಸೇರಿರುವರು. ಅವ್ರ ಒಂದು ಜಾತಿ, ಒಂದು ಮತ, ಒಂದು ಪಂಥ, ಒಂದು ಆಕ್ಚುಲಿ ನಾವು ಕೂಡ ನಾನು ಆಸ್ ಎ ಜರ್ನಲಿಸ್ಟ್ ಆಗಿ ಹುಟ್ಟಿರೋಳು, ನಾನು ಜರ್ನಲಿಸಂ ಮಾಡಕ್ಕೆ ಬಂದವಳು. ನನಗೆ ಯಾವ ಮತ ಇದು ಯಾವುದೂ ಇರಲಿಲ್ಲ, ನಾನು ಯಾರು ಅಂತ ಯಾವತ್ತೂ ಕೇಳಿಲ್ಲ. ನನಗೆ ಶಾಕ್ ಆಗಿದ್ದು ಒಂದು ಸಂದರ್ಭದಲ್ಲಿ ನನ್ನದೇ ಒಬ್ಬ ಎಡಿಟರ್ ನಾನೊಂದು ಸ್ಟೋರಿ ಮಾಡಿದಾಗ ನನಗೆ ಕರೆದು, ಅದು ಒಬ್ಬ ಮಿನಿಸ್ಟರ್ನ ಎಗೇನ್ಸ್ಟ್ ಒಂದು ಸ್ಟೋರಿ ಮಾಡಿದಾಗ ನನಗೆ ಅವ್ರು ನನ್ನನ್ನು ಕರೆದು ಹೇಳಿದ್ರು, ನೋಡಿ ವಿಜಯಲಕ್ಷ್ಮಿ, ನೀವು OBC ಆಗಿರೋದ್ರಿಂದಾಗಿ ನಿಮ್ಗೆ ಈ ಸ್ಟೋರಿ ಬಗ್ಗೆ ತುಂಬಾನೇ ನಿಮ್ಗೆ ಒಪ್ಪೋಸ್ ಆಗ್ಲಿಲ್ಲ, ಯಾಕಂದ್ರೆ ನೀವು OBC ಆಗಿರೋದ್ರಿಂದಾಗಿ. ನನಗೆ ಶಾಕ್. ಒಂದು ಸ್ಟೋರಿನ ನೀನು OBC, ನೀನು ಬ್ರಾಹ್ಮಣರು, ನೀನು SC ST, ನೀನು ಮುಸ್ಲಿಂ ಅನ್ನೋ ದೃಷ್ಟಿಕೋನದಲ್ಲೂ ನೋಡ್ತಾರ ಅನ್ನೋದು. ಯಾಕಂದ್ರೆ ಅಷ್ಟು ದಿನ ನನ್ನ ತಲೆಯಲ್ಲಿ ಇದ್ದ ಗುಂಪು ಒಂದೇ ನಾನು ಜರ್ನಲಿಸ್ಟ್ ಅನ್ನುವಂಥದ್ದು ಮಾತ್ರ ಇತ್ತು. ಆದ್ರೆ ಆ ಸಂಪಾದಕರು ನನ್ನನ್ನು ಕರೆದು ನನ್ನನ್ನು ಆ ರೀತಿ ಸಾಂತ್ವನಿಸುವಾಗ, ನೀವು ಈ ರೀತಿ ಆಗಿದ್ರಿಂದಾಗಿ ಈ ಮಿನಿಸ್ಟ್ರನ್ನ ಸ್ಟೋರಿ ನಿಮ್ಗೆ ತುಂಬಾ ಒಪ್ಪೋಸ್ ಬಂದಿಲ್ಲ, ನಿಮ್ಮ ಪ್ರತಿಕೃತಿ ನಡುರಸ್ತೆಯಲ್ಲಿ ದಹಿಸಿದ್ರು, ನಿಮ್ಗೊಂದಿಷ್ಟು ಬೆದರಿಕೆ ಕರೆಗಳು ಬಂದವು, ಬಿಟ್ರೆ ಅದಕ್ಕಿಂತ ಹೆಚ್ಚು ನಿಮ್ಗೇನು ಆಗಿಲ್ಲ. ಯಾಕಂದ್ರೆ ನೀವು ಹಾಗಾಗಿ ನೀವು ಬೇರೆ ಏನಾದ್ರೂ ಕಾಸ್ಟ್ ಆಗ್ಬಿಡ್ತಿದ್ರೆ ನಿಮ್ಮನ್ನ ಕೆಲಸದಿಂದಲೇ ತೆಗೆಸುವಂತ
ಸಂಗತಿಗಳು ಆಗ್ತಿತ್ತು ಅಥವಾ ಇನ್ನೂ ಹೆಚ್ಚಿನ ಒಪೋಸ್ ನಿಮ್ಗೆ ಬರ್ಬೋದಿತ್ತು ಅಂದಾಗ ನಾನು ಲಿಟ್ರಲಿ ಐ ವಾಸ್ ಶಾಕ್ಡ್ ಅಂಡ್ ಆವಾಗಲೇ ನಾನು ನನ್ನ ಆಚೆ ಒಂದಷ್ಟು ಯೋಚನೆ ಮಾಡಕ್ಕೆ ಪ್ರಾರಂಭಿಸಿದ್ದೆ. ಅಂದ್ರೆ ಇಂಥ ಚಿಂತನೆಗಳು ನಡೀತಿದೆಯಲ್ಲ ಅನ್ನುವಂಥದ್ದನ್ನು ನನಗೆ ಆವಾಗಲೇ ಆ ಭ್ರಮೆಯಿಂದ ಹೊರಗೆ ಬರಕ್ಕೆ ಶುರು ಮಾಡಿದೆ ನಾನು. ಯಾಕಂದ್ರೆ ನಮ್ಮ ಆ ಭ್ರಮೆಯಿಂದ ಹೊರಗೆ ಬಂದು ಒಂದಷ್ಟು ಅಧ್ಯಯನ ಮಾಡಿದಾಗ ಅಲ್ಲಿಗೆ ನನಗೆ ಸ್ಪಷ್ಟ ಆಗಿತ್ತು, ಎಸ್, ಮಾಧ್ಯಮ ಎಲ್ಲೋ ಒಂದ್ ಕಡೆ ಹೊರಳ್ತಿದೆ ಅಲ್ಲಿ. ಯಾಕಂದ್ರೆ ನನ್ಗೆ ಆವಾಗೆಲ್ಲ ನಾನು ಏನ್ ಯೋಚನೆ ಮಾಡ್ತಿದ್ದೆ ಅಂದ್ರೆ, ಒಂದು ಹೆಣ್ಮಗಳು ನ್ಯಾಚುರಲಿ ಅವಳು ಈ ಫೀಲ್ಡ್ ಅಲ್ಲಿ ಮುಂದೆ ಬರ್ಬೇಕಾದ್ರೆ ಸಾಕಷ್ಟು ಸವಾಲಿದೆ, ಸಾಕಷ್ಟು ಕಷ್ಟ ಇದೆ. ಅದು ನಾನು ಅನುಭವಿಸಿದೆ ಯಾಕಂದ್ರೆ ಅದು ನನ್ನ ಹುಟ್ಟಿನಿಂದ ನಾವು ಅನುಭವಿಸಿದ್ದೆ. ನಾವು ಹುಟ್ಟಿನಿಂದಲೇ ನಾನು ಯಾಕಂದ್ರೆ ನಾವು 3 ಮಂದಿ ಹೆಣ್ಮಕ್ಳು, ನನ್ನ ಕೊನೆಯ ತಮ್ಮ ಒಬ್ಬ ಹುಡುಗ, ಆಯ್ತಾ. ಆವಾಗದಿಂದಲೇ ನಾವು ಅದನ್ನ ಅನುಭವಿಸ್ಕೊಂಡು ಬಂದವರು. ತಮ್ಮನಿಗೆ ಒಳ್ಳೆ ಕೋಳಿ ಪೀಸ್, ನಮ್ಗೆಲ್ಲ ಕಾಲಿನ ಕೋಳಿ ಪೀಸ್, ಅವನಿಗೆ ಭಾರತದ ಪೀಸ್, ನಮ್ಗೆಲ್ಲ ತಲೆ ಪೀಸು ಮೀನಲ್ಲಾದ್ರೆ. ಸೊ ಇಂಥ ಭೇದ ಭಾವಗಳನ್ನ ನೋಡ್ಕೊಂಡೇ ಬಂದವರು. ಯಾಕಂದ್ರೆ ಅಜ್ಜಿಯಂದ್ರು ಅಡ್ಪುರವಲ್ಲಿ ತೆತ್ತಿಯರಬಲ್ಲಿ, ಕುಂಟರ್ದರಬಲ್ಲಿ, ನೆಲವರಸರಬಲ್ಲಿ, ಹೆಣ್ಮಕ್ಳು ಮಾತ್ರ ಇಲ್ಲಿ ಇಂಥದ್ದು ನಾವು ನೋಡಿದೀವಿ. ಹಾಗಾಗಿ ನಮಗೆ ವರ್ಕಿಂಗ್ ಪ್ಲೇಸ್ ಅಲ್ಲಿ ಇಟ್ಸ್ ಸೊ ಕಾಮನ್ ಅಂತ ನನಗನ್ಸಿದೆ. ಯಾಕಂದ್ರೆ ಒಂದು ಹೆಣ್ಮಗಳಾಗಿ ನಾವು ಅಷ್ಟು ಕಷ್ಟಪಡಬೇಕಾಗತ್ತೆ, ನ್ಯಾಚುರಲಿ ಇರುತ್ತೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಪುರುಷ ಪ್ರಧಾನ ಸಮಾಜದಲ್ಲಿ ಇಂಥ ಯಾಕಂದ್ರೆ ಒಂದು ಹೆಣ್ಮಗಳು ಮುಂದೆ ಬರ್ತಿದ್ದಾಳೆ. ಯಾಕಂದ್ರೆ ಏನಾಗುತ್ತೆ ಗೊತ್ತಾ, ಈಗ ನಾನು ಗಂಡು ಮಗು ತರ ಬೆಳೆದೋಳು. ನನಗೆ ಗಂಡು ಮಕ್ಕಳು ಹೆಣ್ಮಕ್ಳು ಮಾಡೋ ಕೆಲಸದಲ್ಲಿ ಯಾವುದೇ ಭೇದ ಅನಿಸಿರ್ಲಿಲ್ಲ. ಹುಡುಗರು ಮಾಡ್ಲಿಕ್ಕಾಗದ ಚಾಲೆಂಜಿನ ಕೆಲಸನೂ ನಾನು ಅನಾಯಾಸವಾಗಿ ಮಾಡ್ಕೊಡ್ತಿದ್ದೆ. ಸೊ ನಾವೆಲ್ಲಿ ಮುಂದುವರೆದಿ, ಹುಡುಗರು ಏನ್ ಗೊತ್ತಾ, ಅದನ್ನು ದೊಡ್ಡ ವಿಚಾರವಾಗಿ ಹಾಗೆ ಹೀಗೆ ಅಂತ ಅವರೊಂಥರ ಭ್ರಮೆಯನ್ನ ಹುಟ್ಟಿಸಿದ್ರು ಮಾಧ್ಯಮ ಲೋಕದಲ್ಲಿ. ಸ್ಟಿಂಗ್ ಆಪರೇಷನ್ ಅಂದ್ರೆ ಭ್ರಮೆ, ಅದೊಂಥರ ಅದು ಅಷ್ಟು ಅದಕ್ಕೆ ಖರ್ಚುಗಳೆಷ್ಟು ಮಾಡಿಸ್ತಿದ್ರು ಎಡಿಟರ್ಗಳ ಕೈಯಿಂದ. ಏನೋ ಒಂದು ಸ್ಟಿಂಗ್ ಆಪರೇಷನ್ ಮಾಡಿಸಿದ್ರೆ ಮಿನಿಮಮ್ 10-15-20 ಸಾವಿರ ಖರ್ಚು ಮಾಡಿಸ್ತಿದ್ರು. ಆದ್ರೆ ನಾವು ಅನಾಯಾಸವಾಗಿ ಹೆಣ್ಮಕ್ಳು, ನಾನು ಸ್ಟಿಂಗ್ ಆಪರೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಖರ್ಚಿಗಾದ್ರೆ ಮಾಡಿಸ್ಕೊಂಡು ಬರ್ತಿದ್ದೆ. ಸೊ ಅವರ ಒಂದು ಖರ್ಚು ಕಡಿಮೆ ಆಗ್ತಿತ್ತು ಒಂದು, ಇನ್ನೊಂದು ಹೆಣ್ಮಗಳು ಮಾಡಿದ್ಲಲ್ಲ ಅನ್ನುವಂತ ಇನ್ನೊಂದು. ಸೊ ಆ ಭ್ರಮೆಯನ್ನ ಕಳಚಿದಾಗ ಆ ನ್ಯಾಚುರಲಿ ಆ ಜಲಸ್ ಇದ್ದೇ ಇರುತ್ತೆ. ಆಮೇಲೆ ನೈಟ್ ಶಿಫ್ಟ್ ಏನಾಗ್ತಿತ್ತು, ನಾನು ಸಂಯುಕ್ತ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿರುವಾಗ, ಸಂಯುಕ್ತ ಕರ್ನಾಟಕ ಬೆಂಗಳೂರು ಆಫೀಸಲ್ಲಿ ಅಲ್ಲಿ ಶಾಮರಾವ್ ಅವರು ಇದ್ದಾಗ ನೈಟ್ ಶಿಫ್ಟ್ ಇರ್ಲೇ ಇಲ್ಲ, ಹೆಣ್ಮಕ್ಳಿಗೆ ಇರ್ಲೇ ಇರ್ಲಿಲ್ಲ. ಸೊ ಏನಾಗ್ತಿತ್ತು, 6 ಗಂಟೆಗೆ ಹೆಣ್ಮಕ್ಳು ಆಫೀಸ್ ಬಿಡ್ಬೇಕು. ಒಂದು ವೇಳೆ 6 ಗಂಟೆಯಿಂದ ಒಂದು 10-15 ನಿಮಿಷ ಇಟ್ಟರು ಕೂಡ ಯಾರನ್ನ ಇರಿಸ್ತಿದ್ರಲ್ಲ ಗಂಡು ಮಕ್ಕಳು, ಅವರನ್ನೇ ಕೆಲಸಕ್ಕೆ ಅವ್ರಿಗೆ ಮೆಮೊ ಕೊಡ್ತಿದ್ರು. ಅಂಥ ಪರಿಸ್ಥಿತಿ ಇತ್ತು. ಸೊ ನಾವು ಸೇರಿದಾಗ ನನಗೆ ಅಭಿಯನ್ ಸುಬ್ಬರಾವ್ ಈಸ್ ವೆರಿ ಜನರಸ್ ಪರ್ಸನ್, ತುಂಬಾ ಇದಿದ್ರು. ಯಾರು ಹೆಣ್ಮಕ್ಳು ಮುಂದೆ ಬರ್ತಿದ್ರು, ನನ್ನ ಹತ್ರ ಒಂದಿನ ಕೇಳಿದ್ರು, ವಿಜಯಲಕ್ಷ್ಮಿ ನೈಟ್ ಶಿಫ್ಟ್ ಮಾಡಬೇಕಾಗುತ್ತೆ ಅಂದ್ರೆ ನನ್ನನ್ನು ಶಿಫ್ಟ್ ಇನ್ಚಾರ್ಜ್ ಮಾಡಿದ್ರು. ಶಿಫ್ಟ್ ಇನ್ಚಾರ್ಜ್ ಮಾಡಿದಾಗ ಒಬ್ಬ ನೈಟ್ ಬಂದಾಗ ಒಬ್ಬ ಡೇ ಬಂದಾಗ ಹಿಂಗೆ ಮಾಡ್ಬೇಕಿತ್ತು. ನನ್ನ ಹತ್ರ ಕರೆದು ಕೇಳಿದ್ರು, ನೈಟ್ ಶಿಫ್ಟ್ ಮಾಡ್ತೇನೆ. ವೈ ನಾಟ್ ಸರ್ ಅಂತಂದ್ರೆ ನನಗೆ ಅದ್ರಲ್ಲಿ ಏನು ಆಶ್ಚರ್ಯ ಅನಿಸಲಿಲ್ಲ. ನೈಟ್ ಶಿಫ್ಟ್ ಟಿಲ್ 8-2 o'clock ತನಕ ನೈಟ್ ಶಿಫ್ಟ್ ಮಾಡೋದು, ವೈ ನಾಟ್ ಸರ್ ಅಂತಂದೆ. ಸೊ ನಾನು ಅವಾಗ ನೈಟ್ ಶಿಫ್ಟ್ ಮಾಡಿದಾಗ ಎಲ್ರಿಗೂ ಆಶ್ಚರ್ಯ. ಮತ್ತೆ ಈ ಉಳಿದ ಹೆಣ್ಮಕ್ಳಿಗೆ ಅವ್ರಿಗೊಂಥರ ಇವಳು ಶುರು ಮಾಡಿದ್ರೆ ನಾವು ಮಾಡ್ಬೇಕಲ್ಲ ಅನ್ನುವಂಥದ್ದು ಒಂದಿತ್ತು. ಬಟ್ ಐ ನೆಗ್ಲೆಕ್ಟೆಡ್, ಬಟ್ ಐ ಸ್ಟಾರ್ಟೆಡ್. ನಾನು ನೈಟ್ ಶಿಫ್ಟ್ ಮಾಡಿದ್ರೆ ಆರಾಮ್ಸೆ, ನನಗೇನು ಅದೇನು ಕಷ್ಟನೂ ಅನಿಸಿರ್ಲಿಲ್ಲ, ನಾನು ಹಾಗೆ ವಿಶೇಷನೂ ಅನಿಸಿರ್ಲಿಲ್ಲ. ಅದೇ ಕೊನೆ ನಾನು ಆ ಸಂಸ್ಥೆ ಬಿಟ್ಟು ಬಂದ್ಮೇಲೆ ಮತ್ತೆ ನೈಟ್ ಶಿಫ್ಟೇ ಇರಲಿಲ್ಲ. ಸೊ ಅದನ್ನು ಕೂಡ ನಾವು ಹೆಣ್ಮಕ್ಳು ಧೈರ್ಯವಾಗಿ ಏನಾದ್ರಲ್ಲಿ ನೈಟ್ ಶಿಫ್ಟ್ ಅಂದ್ರೆ ಮೊದಲೆಲ್ಲ ಅಲ್ಲಿ ನೋಡ್ಬೇಕಿತ್ತು, ಗಂಡು ಮಕ್ಕಳು ನೈಟ್ ಶಿಫ್ಟ್ ಮಾಡ್ತಾರೆ, ಅದಕ್ಕೊಂದು ವಿಶೇಷ ಇದು, ನಾವು ನೈಟ್ ಶಿಫ್ಟ್ ಮಾಡ್ತೀವಿ. ಏನಿದೆಪ್ಪ ನೈಟ್ ಶಿಫ್ಟ್ ಮಾಡೋದು, ನಾವು ಹೆಣ್ಮಕ್ಳು ಬೀಡಿ ಕಟ್ಟುವಾಗ 12-1 ಗಂಟೆ ತನಕ ಇರಲ್ವಾ, ಕೂರಲ್ವ, ಇನ್ನೇನಿದೆ, ಅಷ್ಟೇ ಇರೋದು, ಬೇರೆ ಏನಿಲ್ಲ. ಸ್ವಲ್ಪ ಧೈರ್ಯ ಮಾಡ್ಕೋಬೇಕು, ಅದನ್ನ ಬಿಟ್ಟರೆ ಬೇರೆ ಏನಿದೆ. ಎಸ್ ಐ ವಿಲ್ ಡೂ. ಅವರು ಅಷ್ಟೇ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಮಲಗ್ತಾರೆ, ನೆಕ್ಸ್ಟ್ ಡೇ ಮಾರ್ನಿಂಗ್ 2 o'clock ಡ್ಯೂಟಿ ಬರ್ತಾರೆ, ನಾವು ಅಷ್ಟೇ. ಸೊ ಅದರಲ್ಲಿ ಭೇದ ಎಲ್ಲ ಆರಾಮ್ಸೆ ಮಾಡ್ಕೋಬಹುದು ಅನ್ನೋದನ್ನ ಸಾಬೀರ್ಪಡಿಸಿದ್ವಿ. ಅದೇ ಕೊನೆ ಮತ್ತೆ ನಮ್ಮ ಹೆಣ್ಮಕ್ಳು ಗೊತ್ತಲ್ಲ, ನಮ್ಮ ಹೆಣ್ಮಕ್ಳು ರಿಸ್ಕ್ ತಗೊಳ್ಳಲ್ಲ, ಹಾಗಾಗಿ ಅದು ಅಲ್ಲಿಗೆ ಮುಗಿದು ಹೋಯ್ತು. ಸೊ ನಮ್ಮಲ್ಲಿ ಆ ರಿಸ್ಕ್ ತಗೊಳ್ಳುವಂತ ಛಾತಿ ಕಡಿಮೆ ಇರೋದ್ರಿಂದ ಹೆಣ್ಮಕ್ಳಲ್ಲಿ ಅದು ಅಲ್ಲಿಗೆ ನಿಂತು ಹೋಗ್ಬಿಟ್ಟಿತ್ತು. ಸೊ ಈ ರೀತಿ ಅಂದ್ರೆ ಒಂದು ಪ್ರತಿ ಹೆಜ್ಜೆಯಲ್ಲೂ ಮುಂದುವರಿತಾ ಹೋದಾಗ ಹೆಣ್ಮಕ್ಳನ್ನ ಪ್ರತಿ ಸಂದರ್ಭದಲ್ಲಿ ಅದನ್ನ ಪುರುಷ ಪ್ರಧಾನ ಸಮಾಜದಲ್ಲಿ ಹಿಂದಕ್ಕೆ ಇಳಿಯುವಂತ ಕೆಲಸಗಳು ನಡೀತಾ ಇದೆ. ಇವತ್ತಿಗೂ ಸ್ಟಿಲ್ ಇಟ್ಸ್ ದೇರ್. ಆದ್ರೂ ಕೂಡ ಕೆಲವು ಹೆಣ್ಮಕ್ಳು ಧೈರ್ಯ ಮಾಡ್ಕೊಂಡು ಮುಂದುವರಿತಾರೆ. ಆದ್ರೆ ಏನ್ ಗೊತ್ತಾ, ಒಂದೇನಾಗ್ಬಿಡುತ್ತೆ, ನಮ್ಮ ಹೆಣ್ಮಕ್ಳು ಬೇಗ ಕೂಗಿ ಹೋಗ್ಬಿಡ್ತಾರೆ. 1 ಸಲ ಪೆಟ್ಟು ತಿಂತಾರೆ, 2 ಸಲ ಪೆಟ್ಟು ತಿಂತಾರೆ, 3ನೇ ಸಲ ಯಾಕೆ ಬೇಕು ಅಂದ್ಬಿಟ್ಟು ಹಿಂದೆ ಸರಿದು ಬಿಡ್ತಾರೆ. ಆದ್ರೆ ಏನ್ ಗೊತ್ತಾ, ಈ ನೀವು ಮುಂದೆ ಸಾಧನೆ ಮಾಡ್ಕೊಂಡು ಹೋಗ್ಬೇಕು, ಮುಂದುವರಿತಾ ಹೋಗ್ಬೇಕಂದ್ರೆ ಪೆಟ್ಟು ತಿಂತಾನೇ ಇರ್ಬೇಕಾಗುತ್ತೆ. ಯಾಕಂದ್ರೆ ಪ್ರತಿ ಹೆಜ್ಜೆಲೂ ಬೇರೆ ಬೇರೆ ಕ್ಯಾರೆಕ್ಟರ್ನ ಗಂಡಸರು ಸಿಗ್ತಾ ಇರ್ತಾರೆ.
ಒಬ್ರು ಒಂದು ರೀತಿಯ ಕ್ಯಾರೆಕ್ಟರ್ ಆದ್ರೆ ಇನ್ನೊಬ್ಬರ ರೀತಿಯ ಕ್ಯಾರೆಕ್ಟರ್, ಈ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಸಿಗ್ತಿರ್ತಾರೆ. ಅವ್ರ ಮನೋಭಾವಗಳು ಬೇರೆ ಬೇರೆ ಇರುತ್ತೆ. ಹಾಗಾಗಿ ಈಗ ನೋಡಿ, ನಮ್ಮ ತಮ್ಮ ಒಂದು ರೀತಿ ಇದ್ರೆ ನಮ್ಮ ತಂದೆ ಒಂದಿರ್ತಾರೆ, ಗಂಡ ಒಂದು ರೀತಿ ಇರ್ತಿರ್ತಾರೆ, ಮಗ ಒಂದು ರೀತಿ ಇರ್ತಾರೆ. ಸೊ ಬೇರೆ ಬೇರೆ ಕ್ಯಾರೆಕ್ಟರ್. ಹೀಗಾಗಿ ನಮ್ಮ 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 ಈ ವೃತ್ತಿ ಜೀವನದಲ್ಲೂ ಕೂಡ ಬೇರೆ ಬೇರೆ ಕ್ಯಾರೆಕ್ಟರ್ ಸಿಗ್ತಾರೆ. ಅವ್ರು ನಮ್ಮನ್ನ ಹಿಂದೆ ಎಳೆಯುವಂತ ಕೆಲಸ ಮಾಡ್ತಿರ್ತಾರೆ. ನಾನು TV9 ಅಲ್ಲಿ ಇರುವಾಗ ಹೀಗೆ ಆಯ್ತು. TV9 ಅಲ್ಲಿ ಏನಾಯ್ತು, ಅದು 24 ಅವರ್ ನ್ಯೂಸ್ ಚಾನಲ್, ಫಸ್ಟ್ ಕನ್ನಡದಲ್ಲಿ 24 ಅವರ್ ನ್ಯೂಸ್ ಚಾನಲ್ ಆಗಿರೋದ್ರಿಂದ ನಾನು ಐ ವಾಸ್ ದ ಫಸ್ಟ್ ಎಂಪ್ಲಾಯ್ ಅಲ್ಲಿ. ಅದನ್ನು ಪ್ರಚಾರ ಮಾಡಬೇಕಿತ್ತು, 24 ಅವರ್ ನ್ಯೂಸ್ ಚಾನಲ್ ಪ್ರಚಾರ ಮಾಡಬೇಕು ಅಂತ ಆದಾಗ ಏನಾಯ್ತು, ನನ್ನನ್ನು ಇಡೀ ಡಿಸ್ಟಿಕ್ಕಿಗೆ ಕಳಿಸ್ಬೇಕು. ನಾನು OB ವ್ಯಾನಲ್ಲಿ ಲೈವ್ ಮಾಡೋ, ಆವಾಗ ದೊಡ್ಡ ಲಾರಿ ಇತ್ತು, ಅದು ಈಗ ಚಿಕ್ಕ ಚಿಕ್ಕ ಪುಟ್ಟದೆಲ್ಲ ಆಗಿದೆ. ಆವಾಗ ಲಾರಿ ಇತ್ತು. ಆ ಲಾರಿ ಮತ್ತೆ ನಮ್ದೊಂದು ಕಾರ್ ಒಟ್ಟು ಇಡೀ ಡಿಸ್ಟಿಕ್ ಹೋಗ್ಬೇಕಿತ್ತು. ಯಾವ ಗಂಡು ಮಕ್ಕಳು ರೆಡಿ ಇರಲಿಲ್ಲ. ನನ್ನ ಹತ್ರ ನನಗೂ ಮತ್ತು ಇನ್ನೊಬ್ಬ ಹುಡುಗನಿಗೆ ಚಾಲೆಂಜ್ ಕೊಟ್ಟರು. ಐ ಅಕ್ಸೆಪ್ಟೆಡ್, ನಾನು ಹೋಗ್ತೀನಿ ಅಂತಂದೆ. ಮನೆಗೆ ಪರವಾಗಿರಲಿಲ್ಲ. ಒಂದು ವರ್ಷ, ಒಂದು ಆಲ್ಮೋಸ್ಟ್ ಒಂದು 6-7 ತಿಂಗಳು ಮನೆಗೆ ಬಂದಿರಲಿಲ್ಲ. ಬೇರೆ ಬೇರೆ ಡಿಸ್ಟ್ರಿಕ್ಟ್ ತಿರುಗುತ್ತಾನೆ, ಸಾವಿರಾರು ಗಟ್ಟಲೆ ಕಿಲೋಮೀಟರ್ ಕರ್ನಾಟಕ ತಿರುಗಿದ್ದೀನಿ. ಬೇರೆ ಬೇರೆ ಕೆಲಸ, ನಿಮ್ಮೂರು ಒಂದು ಕಾರ್ಯಕ್ರಮ ಮಾಡೋದು, ಜನರನ್ನ ನಿಲ್ಲಿಸೋದು, ಮಾತಾಡಿಸೋದು, ಅವರ ಸಮಸ್ಯೆಗಳನ್ನ ಕೇಳೋದು, ಹೀಗೆ ಒಟ್ಟು TV ಪ್ರಚಾರ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ನನ್ನ ಶಿ ಕ್ಯಾನ್ ಡೂ, ಶಿ ಈಸ್ ವೆರಿ ಹಾರ್ಡ್ ವರ್ಕರ್, ಆಮೇಲೆ ಶಿ ಈಸ್ ವೆರಿ ಟಫ್ ಅಂತ ನಮ್ಮ ಎಡಿಟ್ರಿಗೆ ಅನಿಸಿತು. ಬೇರೆ ಬೇರೆ ಚಾಲೆಂಜನ್ನು ಕೊಡೋಕೆ ಶುರು ಮಾಡಿದ್ರು. ಅವತ್ತಿಂದ ನನಗೆ ಅಂದರೆ ನಾನು ತುಂಬ ಜನರನ್ನ ಮೀಟ್ ಆದಾಗ ಅವರು ಗ್ರೀವಿಯನ್ಸಸ್ಗಳನ್ನ, ಅವರು ಇಂಥ ಭ್ರಷ್ಟಾಚಾರದ ಬಗ್ಗೆ ಸ್ಟೋರೀಸ್ಗಳನ್ನೆಲ್ಲ ಕೊಡುವಾಗ ನನಗೆ ನನಗೆ ಫೀಲ್ಡಲ್ಲಿ ನಾನು ಬೇರೆ ಬೇರೆ ಸಾಧನೆ ಮಾಡ್ಬೋದು ಅಂತ ಅನಿಸ್ತು. ನನ್ನ ಹತ್ರ ಕಾಂಟ್ಯಾಕ್ಟ್ಗಳು ಜಾಸ್ತಿ ಆಗ್ತಾ ಹೋಯ್ತು. ನಾನು ಸ್ಟಿಂಗ್ ಆಪರೇಷನ್ ಫಸ್ಟ್ ಚಂಪಕಧಾಮ ಸ್ವಾಮಿದೊಂದು ಸ್ಟಿಂಗ್ ಆಪರೇಷನ್ ಮಾಡಿದಾಗ ಫಸ್ಟ್ ಕನ್ನಡ ಜರ್ನಲಿಸಮ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಸ್ಟೋರಿಯಿಂದಾಗಿ ಇಡೀ ಸಂಸ್ಥೆ ಮೇಲೆ ಅಟ್ಯಾಕ್ ಆಗಿ, ಅಲ್ಲಿನ MD ಮೇಲೆ ಅಟ್ಯಾಕ್ ಆಗಿ, ಪೆಟ್ಟು ತಿಂದು ಎಡಿಟರಿಗೆ ಪೆಟ್ಟು ಕೊಡಿಸಿದಂತ ಮುಖ್ಯ ಫಸ್ಟ್ ಟೈಮ್ ಸ್ಟಿಂಗ್ ಆಪರೇಷನ್ ಮಾಡಿದಾಗ, ಅಂದ್ರೆ ಅಲ್ಲಿನ ಸ್ಟೋರಿ ಮಾಡಿದವನೇ ಕೈಯಲ್ಲಿ ಸ್ಟೇ ಆರ್ಡರ್ ಇಟ್ಕೊಂಡು ಒಳಗೆ ಬಂದು ಹೊಡೆದಾಕಿ ಇಡೀ ಆಫೀಸ್. ಅವಾಗ TV9 ಫುಲ್ ಪ್ರಚಾರಕ್ಕೆ ಬಂದ್ಬಿಡ್ತು. ಇಡೀ ಕರ್ನಾಟಕದಲ್ಲಿ ಫೇಮಸ್ ಆಗ್ಬಿಡ್ತು. TV9 ಫೇಮಸ್ ಆಯ್ತು. ಜೊತೆಗೆ ನನಗೂ ಕೂಡ ಒಂಥರ ಅಷ್ಟು ದಿನ ನಾನು ಈ ಸಿವಿಕ್ ಪ್ರಾಬ್ಲಮ್ ಆಗಲಿ ಸಣ್ಣ ಪುಟ್ಟ ಸ್ಟೋರೀಸ್ಗಳನ್ನೆಲ್ಲ ಮಾಡ್ಕೊಂಡು ಬರ್ತಿದ್ದೆ. ನಾನು ಆ್ಯಕ್ಚುಲಿ ಅಟ್ಯಾಕ್ ಆದಾಗ ಇನ್ನೊಂದು ಸ್ಟೋರಿಯಲ್ಲಿದ್ದೆ. ಆಫೀಸಲ್ಲಿ ಫುಲ್ಲು ಗಲಾಟೆ, ವಿಜಯಲಕ್ಷ್ಮಿ ನೀವು ಬರಬೇಡ, ಇಲ್ಲಿ ನಿಮ್ಮ ಮೇಲೆ ಅಟ್ಯಾಕ್ ಎಲ್ಲ ಮಾಡ್ತಾರೆ, ಹಾಗೆ ಹೀಗೆ ಅಂತ ಹೇಳಿದ್ರು. ಆಮೇಲೆ ಒಂದು ಸ್ವಲ್ಪ ರಾತ್ರಿ ಆದಾಗ ನನಗೆ ಖುದ್ದು ಸಹಕಾರ ಸಚಿವರು GT ದೇವೇಗೌಡರು ಇದ್ರು. ಅವಾಗ ಅವ್ರು ಕಾಲ್ ಮಾಡಿ, ಏನಮ್ಮ ವಿಜಯಲಕ್ಷ್ಮಿ, ಏನೋ ಮಾಡಿಬಿಟ್ಟಿದ್ಯಾ ನೀನು, ನೋಡು ತುಂಬ ಕೇರ್ಫುಲ್ ಆಗಿರೋ, ಜನ ಸರಿ ಇಲ್ಲ, ನಾನು ನಿನಗೆ ಖುದ್ದು ರಕ್ಷಣೆ ಕೊಡ್ತೀನಿ, ನೀನು 3 ದಿನ ಅಬ್ಸ್ಕ್ಯಾಂಡ್ ಆಗಿರ್ಬೇಕು ರಕ್ಷಣೆ ಅಂತ. ಆವಾಗ ನನಗೆ ಅನ್ಸ್ಬಿಡ್ತು, ಅಪ್ಪ ಏನಿದು, ಮಿನಿಸ್ಟ್ರೇ ಖುದ್ದು ಸ್ಟೋರಿ ಮಾಡಿ ನನಗೆ ರಕ್ಷಣೆ ಕೊಡಿಸ್ತಾರಲ್ಲ ಅನ್ನುವಂಥದ್ದು. ಆವಾಗ ನಮ್ಗೆ ಅನ್ಸ್ಬಿಡ್ತು, ಎಸ್, ಚಾಲೆಂಜ್ ತಗೊಂಡಾಗ, ರಿಸ್ಕ್ ತಗೊಂಡಾಗ, ಸವಾಲು ತಗೊಂಡಾಗ ಎಲ್ಲೋ ಒಂದು ಕಡೆ ಡಿಫ್ರೆಂಟ್ ಆಗಿರುವಂತ ನಮ್ಮನ್ನು ಗುರುತಿಸೋರು ಇರ್ತಾರೆ ಅನ್ನುವಂಥದ್ದು ನನಗೆ ಆವಾಗ ಅನ್ಸಕ್ಕೆ ಶುರುವಾಯಿತು. ಅವತ್ತಿಂದ ನನಗೆ ಆ ಇನ್ವೆಸ್ಟಿಗೇಷನ್ ಅಮಲು ನನ್ನ ತಲೆಗೆ ಹತ್ಬಿಡ್ತು. ಹೌದು, ಇದೊಂದು ಏನೋ ಒಂದು ಡಿಫ್ರೆಂಟ್ ಆಗಿದೆ. ಒಂದು 3 ದಿನ ಅಬ್ಸ್ಕ್ಯಾಂಡ್ ಆಗಿ ನನಗೊಂದಷ್ಟು ರಕ್ಷಣೆ ಕೊಟ್ಕೊಂಡು ಈ ರೀತಿದೆಲ್ಲ ಒಂಥರ ಶುರುವಾಯಿತು. ಆವಾಗದಿಂದ ನನ್ನನ್ನು ಆವಾಗ ಏನಾಯ್ತು, ಒಂಥರ ಫೇಮಸ್ ಆಗಿಬಿಡ್ತೀವಲ್ಲ ಆಫೀಸಲ್ಲೆಲ್ಲ. ಹಿಂಗಿರುತ್ತೆ ನೋಡಿ ನಮ್ಮನ್ನ ಹೆಣ್ಮಕ್ಳು ಅನ್ನೋ ಕಾರಣಕ್ಕೋಸ್ಕರ. ಎಷ್ಟು ನನಗೆ ಆವಾಗ ಅನ್ಸಲ್ಲ, ಇವಾಗ ಅವಲೋಕನ ಮಾಡಿದಾಗ ಎಷ್ಟು ಚೀಪ್ ಬುದ್ಧಿಗಳಿರ್ತವೆ ಈ ಗಂಡ್ಮಕ್ಳದ್ದು ಅಂತಂದ್ರೆ. ನೋಡಿ, ಸ್ಟೋರಿ ಮಾಡಿದ್ದು ನಾನು, ಕಷ್ಟಪಟ್ಟಿದ್ದ. ಆಮೇಲೆ ಆ ಸ್ಟೋರಿ ಮಾಡಿದಾಗ ಆ ಚಂಪಕಧಾಮ ಸ್ವಾಮಿ ಅವನು ದೊಡ್ಡ ರೌಡಿ ಆಗಿದ್ದ. ಅವನು ನನ್ನ ಕ್ಯಾಮ್ರಾಮನ್ನ ಹಿಡಿದು ಪುಡಿ ಮಾಡಿಬಿಟ್ಟಿದ್ದ. ಆ ಸ್ಟೋರಿ ಮಾಡಿದ, ಲಿಟ್ರಲಿ ಹೊಡೆದಾಕಿ ಕೂಡಾಕ್ಬಿಟ್ಟಿದ್ದ. ಅಲ್ಲಿಂದ ಎತ್ಕೊಂಡು ಬರೋಕೆ ನಾವು ಎಷ್ಟು ಕಷ್ಟಪಟ್ಟಿದ್ವಿ. ಆ ಸ್ಟೋರಿ ಮಾಡಿ ಅದರಿಂದ ಆಗುವ ರಗಳೆಗಳು, ಆಮೇಲೆ ಡಿಫಾಮೇಷನ್ ಕೇಸು, ಕೋರ್ಟ್ ಕೇಸ್, ಇವೆಲ್ಲವೂ ಆಯಿತು. ಆದರೆ ನಾನು ಬ್ಯಾಡ್ ಲಕ್ಕೋ ಗೊತ್ತಿಲ್ಲ, ನಾನು ಬೇರೆ ಸ್ಟೋರಿಗೆ ಹೋಗಿದ್ದೆ. ಆ್ಯಕ್ಚುಲಿ ಹೊರಗಡೆ ಹೋಗಿದ್ದೆ, ಒಳಗೆ ಬರೋಕ್ಕಾಗಲಿಲ್ಲ. ಯಾಕಂದರೆ ಆಫೀಸ್ ಫುಲ್ ಗಲಾಟೆ, ರಂಪ ರಾದ್ದಾಯ್ತು. ನನ್ನನ್ನು ಹತ್ರ ಕೂಡ ಬರಕ್ಕೆ ಬಿಡಲಿಲ್ಲ. ನನ್ನ ಪರವಾಗಿ ಒಬ್ಬ ಗಂಡು ಮಗ ಲೈವಿಗೆ ನಿಂತುಬಿಟ್ಟ. ಜನರಿಗೆ ನೆನೆಸ್ಬಿಡುತ್ತೆ, ವಿಜಯಲಕ್ಷ್ಮಿ ಮಾಡಿದಂತ ಗೊತ್ತಾಗುತ್ತೆ. ಯಾರಿಗೆ ಗೊತ್ತಾಗುತ್ತೆ? ನನ್ನನ್ನು ಆ್ಯಕ್ಚುಲಿ ಐ ಕುಡ್ ಹ್ಯಾವ್ ಕಮ್, ನಾನು ಬರ್ಬೋದಿತ್ತು, ಇವರು ನನ್ನನ್ನು ಕರೆಸ್ಬೋದಿತ್ತು. ಆದರೆ ಇವರ ಎಂತಿಂತ ಕೀಳು ಮನೋಭಾವಗಳಂದ್ರೆ ಆ ಸ್ಟೋರಿಗೆ ಅವರೇ ಲೈವ್ ಕೊಟ್ಕೊಂಡ್ರು, ಆಸ್ ಇಫ್ ದೇ ಡಿಡ್ ಅಂತ ಅನ್ನೋ ರೀತಿಯಲ್ಲಿ ಅವರೇ ಸ್ಟೋರಿ ಲೈವ್ ಮಾಡ್ಕೊಟ್ರು. ಆದರೆ ನಾನು ಹೇಳೋದು, ಅದು ತಾತ್ಕಾಲಿಕವಾಗಿರುತ್ತೆ, ಕ್ಷಣಿಕವಾಗಿರುತ್ತೆ. ಯಾರ್ದೋ ಸ್ಟೋರಿಯ ಕೀರ್ತಿಯನ್ನ ಯಾರೋ ಪಡ್ಕೊಳ್ಳೋದು.
ಸೊ ಬಟ್ ನಮ್ಮ ಶ್ರಮ, ನಮ್ಮ ಪ್ರಾಮಾಣಿಕತೆ, ನಮ್ಮ ಗಟ್ಟಿತನ ಇರುತ್ತಲ್ಲ ನಮ್ಮನ್ನು ಕಾಪಾಡುತ್ತೆ. ಮೇಲೊಂದು ಪ್ರಕೃತಿ ಅನ್ನುವಂಥದ್ದಿದ್ರೆ, ಸತ್ಯ ಅನ್ನುವಂಥದ್ದು ಒಂದಿದ್ರೆ ಅದು ಕಾಪಾಡ್ತಾಳೆ. ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಇರುತ್ತಲ್ಲ. ನನಗೆ ಇವತ್ತು ಮೇಡಮ್ ಹೇಳಿದಾಗೆ ಏನಂದ್ರೆ ಎಷ್ಟೋ ಜನ ನನ್ನ ಕಣ್ಣಿಗೆ ಕಾಣದ ಹಾಗೆ ಅವರ ಆಶೀರ್ವಾದ, ಅವರ ಪ್ರಾರ್ಥನೆಗಳನ್ನ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತವೆ. ನಮ್ಗೆ ಗೊತ್ತಿರಲ್ಲ. ಎಷ್ಟೋ ಮಂದಿ ನನಗೆ ಹೇಳ್ತಿರ್ತಾರೆ, ನಿಮ್ಮ ಪರವಾಗಿ ನಾನು ಪ್ರಾರ್ಥನೆ ಮಾಡಿದ್ದೀನಿ, ಪೂಜೆ ಮಾಡಿ. ನನ್ನ ಮೇಡಮ್ ಹೇಳ್ತಿದ್ರು, ನನ್ನ ಅಮ್ಮ ಯಾವಾಗಲೂ ನಿಮಗೋಸ್ಕರ ನಮಾಜ್ ಮಾಡ್ತಿದ್ರು. ನೋಡಿ, ಆ ಪ್ರಾರ್ಥನೆ ಆಶೀರ್ವಾದ ನನ್ಗೆ ಈಗ ಅನ್ಸುತ್ತೆ. ನಂದು ಯಾಕಂದ್ರೆ ನಾನು ಎಷ್ಟೋ ಸ್ಟೋರಿಯಲ್ಲಿ ನಾನು 450-420 ಸ್ಟೋರಿ ಮಾಡಿದಾಗ ಕಣ್ಣು ಮಧ್ಯದಲ್ಲಿ ಹೋಗೋದು, ಕಣ್ಣು ರೆಪ್ಪೆಯಲ್ಲಿ ಹೋಗುತ್ತೆ ಅಂತಾರಲ್ಲ, ತುಂಬಾ ಸಲ ಸಾಯಿಲಿ ಇನ್ನೇನ್ ಪ್ರಾಣ ಹೋಗುತ್ತೆ ನಮ್ದು, ಇವತ್ತು ಅಟ್ಯಾಕ್ ಆಗುತ್ತೆ ಅನ್ನುವಾಗ ಕಣ್ಣ ರೆಪ್ಪೆಯಲ್ಲೇ ಹೊರಟೋಗ್ಬಿಟ್ಟಿರ್ತೀವಿ. ಸೊ ನನಗೆ ಇವಾಗ ಅನ್ಸುತ್ತೆ ಆ ಪ್ರಾರ್ಥನೆ ನಮ್ಮನ್ನು ರಕ್ಷಿಸ್ತಾ ಇರುತ್ತೆ, ನಮ್ಮ ಸತ್ಯ ನಮ್ಮನ್ನು ಯಾವಾಗಲೂ ಕಾಪಾಡುತ್ತೆ ಅನ್ನುವಂಥದ್ದು ಅದು ಇದ್ದೇ ಇರುತ್ತೆ. ಸೊ ಅವತ್ತು ಹಂಗಾಯ್ತು. ಆಮೇಲೆ ಏನ್ ಮಾಡಿದ್ರು ಗೊತ್ತಾ, ಹೀಗೆ ಫೇಮಸ್ ಆಗ್ತಾ ಹೋದಾಗ ವಿಜಯಲಕ್ಷ್ಮಿ ಎಗೇಸ್ಟ್ ಒಂದು ಪತ್ರಿಕೆಯಲ್ಲಿ, ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಎಲ್ಲರಿಗೂ ಹೆಣ್ಮಕ್ಳು ಸಾಧನೆ ಮಾಡ್ತಿದ್ದಾರೆ ನಮ್ಮನ್ನು ಏನ್ ಮಾಡ್ತಾರೆ ಗೊತ್ತಾ, ಚಾರಿತ್ರ್ಯ ಹರಣದ ಒಂದು ಅಸ್ತ್ರ ಇರುತ್ತಲ್ಲ, ಅವ್ರಿಗೆ ಭಾರಿ ಸುಲಭವಾಗಿ ಸಿಕ್ಬಿಡುತ್ತೆ. ಅವನ ಜೊತೆ ಮಲಗಿದ್ಲು, ಈ ರೀತಿ ಮಾಡೋದು, ಅಲ್ಲಿ ಲಾಡ್ಜ್ ಅಲ್ಲಿ ಇದ್ದು, ಇಲ್ಲಿ. ಯಾಕಂದ್ರೆ ನಾನು ಹೆಣ್ಮಗು, ನನ್ನ ಜೊತೆ ಇರುವಂತ ಕ್ಯಾಮ್ರಾಮ್ಯಾನ್ ಗಂಡು, ಡ್ರೈವರ್ ಗಂಡು, ನಮ್ಮ ಇಂಜಿನಿಯರ್ಸ್ ಗಂಡು, ಇವರೆಲ್ಲ ಗಂಡು ಮಕ್ಳು ಇರ್ತಲ್ಲ. ಆ ಗಂಡು ಮಕ್ಳ ಮಧ್ಯೆ ನಾವು ಗಂಡಾಗಿ ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರಲ್ಲ, ಅದು ಇವ್ರಿಗೆ ನೋಡಕ್ಕಾಗಲ್ಲ. ಆಮೇಲೆ ನಮ್ಮ ಮೇಲೆ ಈಸಿಯಾಗಿ, ನಮ್ಮ ಮೇಲೆ ಇಂಥ ಆರೋಪಗಳನ್ನ ಹಾಕಕ್ ಈಸಿ ಆಗ್ಬಿಡುತ್ತೆ. ಇವರು ಪತ್ರಿಕೆಯಲ್ಲಿ ಹಾಕಿದ್ರು. ಏನಾಯ್ತು, ನಾನು ಇಲ್ಲಿ ಯಾಕೆ ನನ್ನ ಅನುಭವನ ಹಂಚ್ಕೊಳ್ತಿದ್ದೀನಿ ಅಂದ್ರೆ, ಇಲ್ಲಿ ಹೆಣ್ಮಕ್ಳು ಇನ್ನೂ ಬಡ್ಡಿಂಗ್ ಇರ್ತಾರಲ್ಲ, ಹೇಗೆ ನಮ್ಮ ಮೇಲೆ ಮಾಡೋದನ್ನ ಧೈರ್ಯವಾಗಿ ಡೋಂಟ್ ಕೇರ್ ಆಗಿ ಎದುರಿಸ್ಕೊಂಡು ನಾವು ಮುಂದುವರಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ತೀನಿ. ಯಾಕಂದ್ರೆ ಇದನ್ನ ನಾನು ಹಂಚ್ಕೊಳ್ಳೇಬೇಕಾಗುತ್ತೆ. ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬರೆದ್ರು, ಏನೇನೋ ಬರೆದ್ರು. ಅಂದ್ರೆ ಒಂದು ನಾವು ಇಡೀ TV9 ಬಗ್ಗೆ ಬಂದಾಗ ನನ್ನ ಬಗ್ಗೆ ಒಂದು ಪ್ಯಾರಾ ಹಾಕಿದ್ರು, ಬೇಕು ಅಂತಲೇ ಹಾಕಿದ್ರು. ಯಾಕಂದ್ರೆ ಈ ರೀತಿಯ ಒಂದು ಇದು ಮಾಡಕ್ಕೆ ನನಗೆ ಐ ವಾಸ್ ಶಾಕ್ಡ್. ಮತ್ತೆ ನಾನು ಯಾವತ್ತೂ ಕೂಡ ಅಂಥದ್ದನ್ನು ಕೇಳಿದವಳಲ್ಲ, ಯಾವತ್ತೂ ಕೇಳಿದವಳು. ವಿಜಯಲಕ್ಷ್ಮಿ ಗಂಡು ಬಿರಿ ತರ ಇದ್ದವಳು, ಗಂಡು ಮಕ್ಕಳ ತರನೇ ಇದ್ದವಳು, ಯಾವತ್ತೂ ಕೇಳಿದವಳಲ್ಲ. ನಾನು ಅದರಲ್ಲಿ ಸನ್ಯಾಸಿಯಾಗಿ ಹೊರಟವಳು, ಪತ್ರಿಕೋದ್ಯಮನ ಆರಿಸ್ಕೊಂಡು ಬಂದವಳು. ಸೊ ಆವಾಗ ನನಗೆ ತುಂಬ ನೋವಾಯಿತು. ನಾನು ನನ್ನ ಎಡಿಟರ್ ಹತ್ರ ಮುಂದೆ ಕೂತ್ಕೊಂಡೆ. ಸರ್, ಹೀಗೆ ಬರೆದಿದ್ದಾರೆ ನೋಡಿ ಸರ್, ನಾನು ಅವ್ರಿಗೆ ಎಷ್ಟು ಡಿಫಾರ್ಮೇಷನ್ ಹಾಕ್ತೀನಿ, ನಾನು ಕೇಸ್ ಹಾಕಬೇಕು, ನನಗೆ ನನ್ನ ಮನೆಯಲ್ಲೆಲ್ಲ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಆಮೇಲೆ ನನಗೆ ಅವಾಗ ಮದುವೆ ನಿಗಂಟಾಗಿತ್ತು. ಸೊ ಅವ್ರು ಏನು ಅಂದ್ಕೊಳ್ತಾರೆ ಹೀಗೆಲ್ಲ ನಾನು ಅವ್ರ ಹತ್ರ ಎಡಿಟರ್ ಹತ್ರ ಅಂದ್ಕೊಂಡೆ. ಆವಾಗ ನಮ್ಮ ಎಡಿಟರ್ ಒಂದು ಮಾತನ್ನು, ವಿಜಯಲಕ್ಷ್ಮಿ, ಯಾವಾಗ ನಿಮ್ಮ ಹೆಸರು ಪತ್ರಿಕೆಗಳು ಬರ್ತೀರಿ ಅಂತ ಅಂದಾಗ ನೀವು ಅದನ್ನು ಹೆಮ್ಮೆಯಿಂದ ತಗೋಬೇಕು. ಒಬ್ರು ನಿಮ್ಮನ್ನು ಟೀಕಿಸ್ತಿದ್ದಾರೆ, ನಿಮ್ಮನ್ನ ವಿರುದ್ಧ ಬರೀತಿದ್ದಾರೆ ಅಂತಂದ್ರೆ ನೀವು ನೋಟ್ ಆಗಿದ್ದೀರಿ, ನೀವು ಫೇಮಸ್ ಆಗ್ತಿದ್ದೀರಿ ಅಂತ. ಸುಮ್ಮನೆ ಯಾರಾದ್ರೂ ಶಾರುಖ್ ಖಾನ್ ಬಗ್ಗೆ, ಐಶ್ವರ್ಯ ರೈ ಬಗ್ಗೆ ಬರೀತಾರಾ? ಇಲ್ಲ ತಾನೆ. ಅವನು ಫೇಮಸ್ಸು, ಅವನ ಬಗ್ಗೆ ಬರೆದ್ರೆ ಜನ ಓದ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಬರ್ದಿದ್ದಾರೆ. ಯಾಕೆ ನಿಮ್ಮ ಆಫೀಸಲ್ಲಿ ಬೇಕಾದಷ್ಟು ಜನ ಇದ್ರಲ್ಲ, ಅವ್ರ ಬಗ್ಗೆ ಯಾಕೆ ಬರ್ಲಿಲ್ಲ? ನಿಮ್ ಬಗ್ಗೆ ಯಾಕೆ ಬರೆದಿದ್ರೆ ನೀನ್ ಬೆಳೀತಾ ಇದ್ಯಾ, ಆ ಬೆಳೀತಾ ಇದೆಯಾ ಅನ್ನೋ ಕಾರಣದ ಸೂಚನೆ ಇದು. ಹಾಗಾಗಿ ಇಂಥ ಏನೂ ಮಾಡಬೇಡ, ಇದನ್ನ ನೀವು ಧೈರ್ಯವಾಗಿ ಎದುರಿಸ್ಕೊಂಡು ಹೋಗು ಅಂತ ಅವ್ರು ನನ್ಗೊಂದು ಮಾತಂದ್ರು. ಅವತ್ತು ಆ ಮಾತಿದೆಯಲ್ಲ, ಇವತ್ತಿಗೂ ನನ್ನ ಸೆರಗಲ್ಲಿ ಕಟ್ಕೊಂಡಿದ್ದೀನಿ. ನಾವು ಬೆಳಿತಿದೀವಿ ಅಂದಾಗ ನಮ್ಮನ್ನ ತುಳಿಯಕ್ಕೆ, ನಮ್ಮನ್ನ ಹಾಳು ಮಾಡಕ್ಕೆ, ನಮ್ಮ ಚರಿತ್ರೆಯನ್ನ ಹಾಳು ಮಾಡಕ್ಕೆ ತುಂಬಾ ಜನ ಇರ್ತಾರೆ. ಬಟ್ ನಾನು ಅನ್ನುವಂಥದ್ದು ಇರುತ್ತಲ್ಲ, ನಾನು ಹೇಗಿರ್ತೀನಿ, ನನ್ನ ಗಟ್ಟಿತನ ಏನು ಅನ್ನುವಂಥದ್ದು ನನಗೆ ಗೊತ್ತು. ಐ ಆಮ್ ಆನ್ಸರಬಲ್ ಟು ಮೈ ಸೆಲ್ಫ್. ನಾನು ನಾಳೆ ಮಲಗಬೇಕಾದವಳು ಯಾರ ಜೊತೆ? ನನ್ನ ಜೊತೆ ನಾನು ಮಲಗಬೇಕು. ನಾನು ನಾಳೆ ನಡಿಬೇಕಾದ್ರೆ ಯಾರ ಜೊತೆ ನಡಿಬೇಕು? ನನ್ನ ಜೊತೆ ನಾನು ನಡಿಬೇಕು. ಬೇರೆಯವ್ರು ಯಾರ ಜೊತೆ ಅಲ್ಲ, ಅವ್ರಿಗೆ ನಾನು ಆನ್ಸರ್ ಕೊಟ್ಕೊಳ್ತೀನಿ. ಇಲ್ಲಿದೆಯಲ್ಲ ನಮ್ಮ ಆತ್ಮ ಅನ್ನುವಂಥದ್ದು, ಅದು ಸ್ಪಷ್ಟವಾಗಿದ್ರೆ, ಅದು ಶುದ್ಧವಾಗಿದ್ರೆ ಯಾವನಿಗೂ ಹೆದರಬೇಕಾಗಿಲ್ಲ. ನನಗೆ ಎಷ್ಟೋ ಜನ ಅಂತಾರೆ, ಮೇಡಮ್ ನಿಮ್ಗೆ ಬೆದರಿಕೆ ಕರೆಗಳು ಬರಲ್ವಾ, ನಿಮ್ಮನ್ನ ಯಾರು ಇದು ಮಾಡಲ್ಲ. ಬಂದಿದೆ, ಅದು ನಂಗೆ ಭೌತಿಕವಾಗಿ ಬರುವಂಥದ್ದು ಅಂತ ಅಂತೀನಿ. ಏನಂದ್ರೆ ನಂಗೊಂದು 4 ಸಲ ಮರ್ಡರ್ ಅಟೆಂಪ್ಟ್ ಆಗಿದೆ, ಒಂದು 100 ಬೆದರಿಕೆ. ನನಗೊಂದು ಇಲ್ಲಿವರೆಗೆ ಅಂದ್ರೆ ಬೆದರಿಕೆಗಳು ಕರೆಗಳು ಬಂದಿಲ್ಲ ಅಂದ್ರೆ ನನಗೆ ಬೇಜಾರಾಗಕ್ಕೆ ಆಗುವಷ್ಟು ಮಟ್ಟ ಬಂದಿದೆ. ಯಾವ್ದಾದ್ರು ಎಪಿಸೋಡ್ ನೋಡಿ ನನಗೆ ಬೆದರಿಕೆ ಕರೆ ಬಂದಿಲ್ಲ ಅಂದ್ರೆ ನನಗೆ ಡೌಟ್ ಬರಕ್ಕೆ ಆಗುತ್ತೆ, ನೋಡಿಲ್ಲ ಅನ್ಸುತ್ತೆ ಯಾರು ಎಪಿಸೋಡ್.
ಸೊ ಈ ರೀತಿಯ ಆ ಮಟ್ಟಕ್ಕೆ ಅದು ಭೌತಿಕವಾಗಿ ಆಗುವಂಥದ್ದು ಅವೆಲ್ಲ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ನಾನು ನೆಮ್ಮದಿಯಾಗಿ ಮಲಗ್ತಿದ್ದೆ. ಮತ್ತೆ ಯಾರೋ ಒಬ್ರು ಪ್ರಶ್ನೆ ಕೇಳ್ತಾರೆ, ಯಾವಾಗಲೂ ನಿಮ್ಗೆ ಯಾರು ಹಣದ ಆಮಿಷ ಒಡ್ಡಿಲ್ವಾ ಅಂತ. ಮೊನ್ನೆ ಯಾರೋ ಒಂದು ಹುಡುಗಿ ಕೇಳ್ತು ನನಗೆ. ನಾನು ಅಂತಿದ್ದೆ, ನನ್ನ ಲೈಫಲ್ಲಿ ಅದು ನನ್ನ ಅದೃಷ್ಟವೋ ದುರದೃಷ್ಟವೋ ಗೊತ್ತಿಲ್ಲ, ಇವತ್ತಿನವರೆಗೆ ಒಬ್ಬನೇ ಒಬ್ಬ ಮಗ ನನ್ಗೆ ₹1 ಕೊಡ್ತೀನಿ ಅಂದಿಲ್ಲ. ಒಬ್ಬನೇ ಒಬ್ಬ, ಬೇರೆಯವ್ರ ಹತ್ರ ಕೇಳಿಸಿದಿರ್ಬೋದು, ಬಟ್ ನನ್ಗಾಗಿ ನೋ. ಅಂದ್ರೆ ನಮ್ಮ ಚಾರಿತ್ರ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನ ಅವಲಂಬನೆ. ಇಫ್ ಯು ಆರ್ ಎ ಡೀಲರ್, ಇಫ್ ಯು ಆರ್ ಎ ಬ್ಲಾಕ್ ಮೇಲರ್, ದೆನ್ ದೇ ವಿಲ್ ಅಪ್ರೋಚ್. ಅದರ್ವೈಸ್ ಅವ್ರಿಗೆ ಅಷ್ಟು ಧೈರ್ಯನೂ ಇರಲ್ಲ. ಸೊ ಹಾಗೆ ನಾವು ನಮ್ಮ ಪಾವಿತ್ರ್ಯತೆನ ಕಾಪಾಡ್ಕೊಂಡ್ಬಿಟ್ರೆ ನಾವು ಹೆದರ್ಬೇಕಾಗ್ತದೆ. ಆಮೇಲೆ ನಾನು ಅದೇ ಹೇಳೋದು, ಬೆದರಿಕೆ. ನಾನು ಮೊನ್ನೆ ಯಾರೋ ಹಿಂಗೆ ಪೊಲಿಟಿಷಿಯನ್ ಹತ್ರ ಮಾತಾಡ್ತಿರುವಾಗ ಒಬ್ರು ಯಾರೋ ಬಂದು ಕೇಳಿದ್ರು, ಕಾರ್ಯಕರ್ತರು, ನಿಮ್ಗೆ ಬೆದರಿಕೆ ಕರೆಗಳು ಬರಲ್ವಾ, ನಿಮ್ಗೆ ಹೆದರಿಕೆ ಆಗಲ್ವಾ, ನಿಮ್ಗೆ ಏನ್ ರಕ್ಷಣೆ ಏನಿದೆ ಅಂತ. ನಾನಂದ್ರೆ ನನ್ಗೊಂದು ರಕ್ಷಣೆ ಮೇಲೆ, ಮತ್ತೆ ನನ್ನ ಆಶೀರ್ವಾದ ಇವ್ರದೆಲ್ಲ. ಮತ್ತೊಂದೇನಂದ್ರೆ, ನಾನು ನನಗೋಸ್ಕರ ಯಾವುದೇ ಸ್ಟೋರಿನ ಮಾಡಿದ್ದಲ್ಲ. ನನ್ನ ಮನೆ ಉಳಿಸೋಕ್ಕೋಸ್ಕರ ನಾನೇನಾದ್ರೂ ಸ್ಟೋರಿ ಮಾಡಿದ್ದ? ನನ್ನ ಮನೆ ಉಳಿಸೋಕ್ಕೋಸ್ಕರ ನಾನೇನಾದ್ರೂ ರಿಸ್ಕ್ ತಗೊಂಡಿದ್ದ? ಅಲ್ಲ ತಾನೆ. ಈ ಸಮಾಜಕ್ಕೋಸ್ಕರ, ಜನರಿಗೋಸ್ಕರ. ನನ್ನ ಸ್ವಾರ್ಥವೇ ಇಲ್ಲ ಅದರಲ್ಲಿ. ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ದು. ಯಾಕೆ ನನಗೆ ಯಾವ್ದಾದ್ರು ಹೋಯ್ತಪ್ಪ ನಾನು ಈ ರೀತಿ ಯಾಕೆ ಕೆಲಸ ಮಾಡ್ತಿದ್ದೀನಿ? ಯಾಕಂದ್ರೆ ನನಗೆ ಈ ದೇಹದ ಬಗ್ಗೆ ಯಾವ ಆಸಕ್ತಿನೂ ಇಲ್ಲ, ಪ್ರೀತಿನೂ ಇಲ್ಲ. ದೇವರು ಕೊಟ್ಟಿದ್ದಾರೆ ಈ ದೇಹನ, ನಾನು ಅದನ್ನ ಸದ್ಬಳಕೆ ಮಾಡಬೇಕು. ಒಂದು ವೇಳೆ ಪ್ರಾಣ ಹೋಯ್ತಪ್ಪ, ಯಾಕೆ ಗಡಿಯಲ್ಲಿ ಎಷ್ಟೋ ಯೋಧರ ಪ್ರಾಣ ಹೋಗ್ತಿಲ್ವಾ? ಸೊ ಹಾಗಾಗಿ ನಾವು ನಮ್ಮ ಬಗ್ಗೆ ಪ್ರೀತಿ ಇಲ್ಲದೆ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೀವಿ ಅಂದ್ರೆ ಯಾವ ಬೆದರಿಕೆಗಳು ಕೂಡ ನಮ್ಗೆ ಏನು ಅನ್ಸಲ್ಲ. ಸೊ ನಾವು ಮುನ್ನುಗ್ತಾ ಹೋದಾಗ ಖಂಡಿತವಾಗಿಯೂ ಕೂಡ ಈ ಪ್ರಕೃತಿಯ, ಈ ನಿಸರ್ಗದ ಆಶೀರ್ವಾದ ಇದ್ದೇ ಇರುತ್ತೆ. ಹಾಗಾಗಿ ಅನುಪಮದ ನಾನು ಆರ್ಟಿಕಲ್ಗಳನ್ನು ನೋಡ್ತಾ ಇದ್ದೀನಿ, ಪ್ರಸ್ತುತವಾಗಿದೆ, ಪ್ರಚಲಿತವಾಗಿದೆ. ಮತ್ತೆ ಇದು ಇದೇ ರೀತಿ ನಾನು ಹೇಳೋದನ್ನ ಡಿಜಿಟಲೀಕರಣಗೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಇದಕ್ಕೆ ಸವಾಲುಗಳು ತುಂಬಾ ಇದೆ. 2 ನಿಮಿಷದ ಅವಧಿ ಕೊಟ್ಟಿದ್ದಾರೆ. ಸೊ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಆಲ್ ದ ಬೆಸ್ಟ್ ಅನುಪಮ. ನಿಮ್ಮ ಜೊತೆ ನಾವು ಇರ್ತೀವಿ ಆಸ್ ಎ ಸಹೋದರಿಯಾಗಿ.